ಭಾರತ್ ಮಾತಾ ಪೂಜನಾ ಕಾರ್ಯಕ್ರಮವನ್ನ 3ನೇ ತಾರೀಕು ಸಂಜೆ ಅಂದ್ರೆ ನಾಳೆ ಸಂಜೆ 6 ಗಂಟೆಗೆ ಕೆರೆಮನೆ ಕಟ್ಟೆ ಪುತ್ತಿಲದಲ್ಲಿ ಮಾಡಲಿಕ್ಕೆ ಯೋಚನೆ ಮಾಡಿದ್ದೇವೆ, ನಿರ್ಧಾರ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಈ ಭಾಗದ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಕಾರ್ಯಕ್ರಮದ ಉದ್ದೇಶ ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸಬೇಕು. ಆ ಮುಖಾಂತರ ದೇಶಭಕ್ತಿಯನ್ನು ಉದ್ದೀಪನ ಮಾಡಬೇಕು. ಯುವಕರಲ್ಲಿ ಈ ದೇಶದ ಬಗ್ಗೆ ಚಿಂತನೆ ಮಾಡುವಂತ ಯೋಚನೆಯನ್ನ ಅವರ ಮನಸ್ಸಲ್ಲಿ ಮೂಡಿಸುವಂತ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಪುತ್ತೂರಿನ ಹಿಂದೂ ಯುವಕರ ಕಣ್ಮನಿ, ಹಿಂದೂ ಸಾಮ್ರಾಟ್ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು ಬರ್ತಿದ್ದಾರೆ. ಅವರು ಪ್ರಾಸ್ತಾವಿಕ ಭಾಷಣ ಮಾಡಲಿಕ್ಕಿದ್ದಾರೆ. ಅದರ ಜೊತೆಗೆ ಅನೇಕ ದಶಕಗಳಿಂದ ಇಡೀ ಕರ್ನಾಟಕದಲ್ಲಿ ನಮ್ಮ ಈ ಭಾಗದಲ್ಲಿ ಸಂಘದ ಶಕ್ತಿಯನ್ನ ಉದ್ದೀಪನ ಮಾಡಿದಂತ ಡಾಕ್ಟರ್ ಪ್ರಭಾಕರ ಭಟ್ರು ಅವರು ಪ್ರಧಾನ ಭಾಷಣ ಮಾಡಲಿಕ್ಕಿದ್ದಾರೆ. ಕಾರ್ಯಕ್ರಮ ಉದ್ದೇಶವನ್ನ ಯುವಕರನ್ನ ಬಡಿದೆಬ್ಬಿಸಲಿಕ್ಕಿದ್ದಾರೆ. ಪ್ರತಿ ಬಾರಿ ಹಿಂದೂ ಸಮಾಜಕ್ಕೆ ಆಗುವಂತ ತೊಂದರೆಗಳನ್ನ ಅವರ ನೇತೃತ್ವದಲ್ಲಿ ನಾವು ನಿಭಾಯಿಸಿದ್ದೇವೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರವನ್ನ ನಿರ್ಮಾಣ ಮಾಡಬೇಕಾದ್ರೆ ಈ ಹಿಂದೆ ಕಲಂಕಿತ ಬಾಬರನ ಕಟ್ಟಡ ಹೋಗ್ಬೇಕಾದ್ರೆ ಅದರಲ್ಲಿ ಡಾಕ್ಟರ್ ಪ್ರಭಾಕರ ಭಟ್ರ ಪಾತ್ರ ಅತಿ ದೊಡ್ಡದು. ಅಷ್ಟೇ ಅಲ್ಲ, ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜ ಹಾರಿಸಿದ ಕೀರ್ತಿ ಇರೋದು ಡಾಕ್ಟರ್ ಪ್ರಭಾಕರ ಭಟ್ರಿಗೆ. ಅದರ ಜೊತೆಗೆ ಇಬ್ರು ಡಾಕ್ಟರ್ನವರು, ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು ಮತ್ತೆ ಡಾಕ್ಟರ್ ಪ್ರಭಾಕರ ಭಟ್ರು ಇಬ್ರು ನಮ್ಮೆಲ್ಲ ಯುವಕರಿಗೆ ಅವರು ಮಾರ್ಗದರ್ಶನ ಮಾಡಿದವರು. ಯುವಕರನ್ನ ಹಿಂದೂ ಸಮಾಜವನ್ನ ಈ ದೇಶ, ಈ ತಾಯಿ ಭಾರತಾಂಬೆಯ ಕೆಲಸದಲ್ಲಿ ಒಂದು ಅಣಿಯಾಗುವಂತೆ ಮಾಡಿದಂತ ಕೆಲಸವನ್ನು ಅವರು ಮಾಡಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಹಿಂದೂ ಸಮಾಜ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಮುಖಾಂತರ ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಮಾಡ್ಬೇಕಂತ ಎಲ್ಲರೂ ವಿನಂತಿ ಮಾಡುತ್ತಾ ನಿಮ್ಮೆಲ್ಲರಿಗೆ ಆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ.